ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಅಂಡ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್ ಅಂಡ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ನಮ್ಮ ಅಡುಗೆ ಮನೆಯಲ್ಲಿ ಸ್ಪೆಷಲ್ ಆದಂತಹ ರೆಸಿಪಿಗಳನ್ನು ಮಾಡ್ಕೊಡ್ಲಿಕ್ಕೆ ಒಬ್ರು ಗೆಸ್ಟ್ ಯಾವಾಗಲೂ ಇರ್ತಾರೆ. ಆ ಗೆಸ್ಟ್ ಏನಾದರೂ ಒಂದು ಸ್ಪೆಷಲ್ ಆದಂತಹ ರೆಸಿಪಿಯನ್ನು ಪ್ರಿಪೇರ್ ಮಾಡಿರ್ತಾರೆ ಆ್ಯಂಡ್ ನಿಮ್ಗೊಂದು ಮಾಡ್ಕೊಳ್ಳೋ ವಿಧಾನ ಹೊಸದಾಗೂ ಗೊತ್ತಾಗುತ್ತೆ. ಸೊ ಇವತ್ತು ಸ್ಪೆಷಲ್ ಆದಂತಹ ರೆಸಿಪಿ ಹೇಳ್ಕೊಡ್ಲಿಕ್ಕೆ ಯಾರಿದ್ದಾರೆ ಅಂತ ಹೇಳಿದ್ರೆ ಶ್ರೀಮತಿ ಅನಿತಾ ಅವರು ಇದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹೆಲೋ, ನಮಸ್ತೆ, ಒನ್ಸ್ ಅಗೇನ್ ವೆಲ್ಕಮ್ ನಿಮ್ಗೆ. ನಿಮಗೂ ಕೂಡ. ಹೇಗಿದ್ದೀರಾ? ಸೌಖ್ಯ, ನೀವು? ನಾನು ಚೆನ್ನಾಗಿದ್ದೇನೆ. ನಗ್ನಗ್ತಾ ಇದ್ದೀರಾ ಅಂತ ಹೇಳುವಾಗ ಫುಲ್ ಸ್ಪಿರಿಟ್ ಅಲ್ಲಿ ರೆಡಿ ಇದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಏನ್ ಹೇಳ್ಕೊಡ್ತಾ ಇದ್ದೀರಾ? ನಾನಿವತ್ತು ಚಿಕನ್ ಪೆಪ್ಪರ್ ಮಾಡ್ತಾ ಇದ್ದೇನೆ. ವಾವ್, ನೀವು ಏನಾದ್ರೂ ಒಂದು ಸ್ಪೆಷಾಲಿಟಿ ಇಟ್ಕೊಂಡೇ ಬರ್ತೀರಾ. ಅಂಡ್ ಚಿಕನ್ ಪೆಪ್ಪರ್. ಹೌದು. ವಾವ್, ಸೂಪರ್. ಸೊ ಸ್ಟಾರ್ಟ್ ಮಾಡುವ. ಚಿಕನ್ ಪೆಪ್ಪರ್ ಅಂದ ತಕ್ಷಣ ಚಿಕನ್ ಕಾಣ್ತಾ ಇದೆ. ಅಂಡ್ ಉಳಿದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಗಾದ್ರೆ? ಇದಕ್ಕೆ ಚಿಕನ್, ಆಮೇಲೆ ಉಪ್ಪು, ಪೆಪ್ಪರ್, ಓಕೆ, ಆಮೇಲೆ ಸೋಯಾ ಸಾಸ್, ಓಕೆ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಮತ್ತೆ ನೀರುಳ್ಳಿ. ಫೈನ್. ಓಕೆ, ನಾನು ಚಿಕನ್ ಅನ್ನು ಉಪ್ಪು ಮತ್ತೆ ಸ್ವಲ್ಪ ಅರಸಿನ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಓಕೆ, ಆಲ್ರೆಡಿ ಎಷ್ಟು ಹೊತ್ತು ಇಡಬೇಕು? 1/4 ಗಂಟೆ ಸಾಕು. ಇದನ್ನು ಬೇಯಿಸಬೇಕು, ಚೆನ್ನಾಗಿ ಬೇಯಬೇಕು ಅದು. ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡುವಲ್ವಾ? ಓಕೆ, ಫಸ್ಟ್ ಹಾಗಾದ್ರೆ ಗ್ಯಾಸ್ ಹಚ್ಚಿಬಿಡುವ. ಓಕೆ, ಈಗ ಚಿಕನ್ ಹಾಕ್ತೇನೆ. ಒಂದು ಸ್ಪೂನ್ ಕೊಡಿ. ಸೊ ಡೈರೆಕ್ಟ್ ಫಸ್ಟ್ ಚಿಕನ್ ಅನ್ನೇ ಬೇಯಿಸೋದು? ಹೌದು. ಓಕೆ. ಸೊ ಇದಕ್ಕೆ ನೀವು ಏನೆಲ್ಲ ಮ್ಯಾರಿನೇಟ್ ಮಾಡ್ಕೊಂಡು ಹಾಕಿದ್ದೀರಿ? ಇದಕ್ಕೆ ಉಪ್ಪು ಮತ್ತೆ ಅರಶಿನ, ಉಪ್ಪು ಮತ್ತು ಟರ್ಮರಿಕ್ ಪೌಡರ್ ಮಾತ್ರ. ಓಕೆ. ಸ್ವಲ್ಪ ನೀರು ಕೊಡಿ ಅಂತ, ಸ್ವಲ್ಪ ಒಂಚೂರು ಸಾಕು. ನೀರು ಹಾಕ್ಲಿಕ್ಕಿಲ್ಲ, ಅದರಲ್ಲಿ ಸ್ವಲ್ಪ ಸ್ವಲ್ಪ ಸಾಕು. ಓಕೆ. ಅದು ಆಕ್ಚುಲಿ ಚಿಕನ್ ಕೂಡ ಮತ್ತೆ ಸ್ವಲ್ಪ ನೀರು ಬಿಡುತ್ತೆ ಅಲ್ವಾ? ಓಕೆ. ಇದು ಬೇಯಲಿ ಚೆನ್ನಾಗಿ, ಮುಚ್ಚುವ ಕೊಡಿ. ಸೊ ಇದಿಷ್ಟನ್ನೇ ಫಸ್ಟ್ ಬೇಯಲಿಕ್ಕೆ ಇಡುವಂತ? ಹೌದು, ಒಂದು 10 ನಿಮಿಷ ಬೇಯಬೇಕು. ಸೊ ಇದರಲ್ಲಿ ಏನು ಮಸಾಲಾ ರೆಡಿ ಮಾಡ್ಲಿಕ್ಕೆ ಇದೆಯಾ ಅಥವಾ ಏನಿಲ್ಲ, ಎಲ್ಲ ಪೌಡರ್ ಉಂಟು. ಸೊ ದಿಢೀರ್ ಅಂತ ಆಗುತ್ತೆ? ಹೌದು, ಖಂಡಿತ. ಓಕೆ. ಸೊ ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡ್ಕೊಂಡು ಹಾಗಾದ್ರೆ ಯೂಸ್ ಆಗುತ್ತೆ? ಹೌದು, ಖಂಡಿತ. ಸೊ ಇದು ಹಾಗಾದ್ರೆ ಮಸಾಲಾ ಪ್ರಿಪೇರ್ ಮಾಡ್ಕೊಳ್ಳಿಕ್ಕಿಲ್ಲ, ನಾವೇ ಇದ್ದಂತಹ ಮಸಾಲದ ಹುಡಿಗಳನ್ನೇ ಹಾಕೋದು? ಓಕೆ. ಸೊ ಇದನ್ನು ಮೊದಲು ಟ್ರೈ ಮಾಡಿದಿರಾ ಅಥವಾ ಫಸ್ಟ್ ಟೈಮ್ ಮಾಡಿದ್ದೀರಾ? ಮಾಡ್ತಾ ಇರ್ತೇನೆ ಮನೆಯಲ್ಲಿ. ಓಕೆ. ಅಂದ್ರೆ ಜಾಸ್ತಿಯಾಗಿ ಈ ಲೆಂತಿ ಫುಡ್ ಮಾಡೋದಕ್ಕಿಂತ ಫಾಸ್ಟ್ ಆಗೋದು ಸ್ವಲ್ಪ ಬೆಟರ್ ಅಂತ ಕಾಣುತ್ತೆ ಅಲ್ವಾ ಕೆಲವೊಮ್ಮೆ? ಬಿಸಿ ಟೈಮ್ ಇರುವಾಗ ಅಥವಾ ವರ್ಕ್ ಇದ್ದಾಗ ಅಥವಾ ಜನ ಜಾಸ್ತಿ ಬಂದಾಗಲ್ಲ. ಹೌದು. ಸೊ ಇದು ಹೇಗೆ ಅಂದ್ರೆ ಗ್ರೇವಿ ತರ ಬರುತ್ತಾ? ಡ್ರೈ ಬರ್ತದೆ. ಡ್ರೈ. ಓಕೆ. ಇದು ಬೋನ್ಲೆಸ್ ಚಿಕನ್ ಆಯ್ತಾ? ಓಕೆ. ಸೊ ಇದು ಬೋನ್ಲೆಸ್ ಯೂಸ್ ಮಾಡ್ಬೇಕಂತ ಏನಾದ್ರು? ಹಾಗೇನಿಲ್ಲ. ಓಕೆ. ಅಲ್ಲ, ಇದು ಚೆನ್ನಾಗಿ ಬರ್ತದೆ ಮಾಡಿ. ಓಕೆ. ಅಂದ್ರೆ ಜಾಸ್ತಿಯಾಗಿ ಕೆಲವೊಮ್ಮೆ ಮನೆಯಲ್ಲಿ ಚಿಕನ್ ಇದು 2-3 ಐಟಮ್ಸ್ ಮಾಡಿದಾಗ ಇದನ್ನು ಸ್ವಲ್ಪ ಸಪರೇಷನ್ ಮಾಡ್ಕೊಂಡು ಬೇರೆ ಮಾಡೋದು ಅಲ್ವಾ? ಸೊ ಫಸ್ಟ್ ಪ್ರಾಸೆಸ್ ಇದನ್ನು ಕರೆಕ್ಟ್ ಆಗಿ ಬೇಯಿಸಬೇಕು. ಹೌದು, ಚೆನ್ನಾಗಿ ಬೇಯಿಸಬೇಕು ಅದು. ಇದು ಸಾಕಾಗುತ್ತಾ? ಓಕೆ. ಅಂದ್ರೆ ಕಂಪ್ಲೀಟ್ ಅದರ ನೀರು ಡ್ರೈ ಆಗಬೇಕು? ಹಾಗೇನಿಲ್ಲ, ಸ್ವಲ್ಪ ಆದ್ರೆ ಬೇಯಿತ ಅಂತ ಅರ್ಥ. ಓಕೆ, ಓಕೆ, ಸಾಕು. ಗ್ಯಾಸ್ ಸಾಕಲ್ವಾ? ಓಕೆ, ಫೈನ್.
ಸೊ ಫಸ್ಟ್ ಪ್ರಾಸೆಸ್ ಅಂತೂ ಆಯ್ತು. ಆಯ್ತು ಆಯ್ತು. ಓಕೆ. ಸೊ ಇದನ್ನು ಬೇಯಿಸ್ಕೊಂಡು ಸಪರೇಟ್ ಇಡಬೇಕು. ಹೌದೌದೌದು. ಓಕೆ. ಮತ್ತೆ ಮಸಾಲ ಸ್ವಲ್ಪ ರೆಡಿ ಮಾಡ್ಲಿಕ್ಕೆ ಉಂಟು. ಓಕೆ, ಗ್ಯಾಸ್ ಬೇಕಾಗುತ್ತಾ? ಹೌದೌದು. ಎಸ್, ಬಿಸಿ ಆಯ್ತಲ್ವಾ? ಬಿಸಿ ಆಯ್ತು. ನಂಗೆ ಎಣ್ಣೆ ಬೇಕು. ಎಣ್ಣೆ ಬೇಕಾಗುತ್ತಾ? ಸೊ ನಿಮ್ಗೆ ಗೊತ್ತಿದೆ ನಮ್ಮ ಅಡುಗೆ ಮನೆಯಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು. ಓಕೆ. ಎಸ್. ಇದಕ್ಕೆ ಈಗ ನೀರುಳ್ಳಿ ಹಾಕ್ತೇನೆ. ಸೊ ಇದೆಲ್ಲ ಈ ಚಿಕನ್ ಪೆಪ್ಪರ್ ಡ್ರೈ ಅಥವಾ ಬೇರೆ ಬೇರೆ ಚಿಕನಲ್ಲಿ ಶಾರ್ಟ್ ಆದಂತಹ ಸ್ಟಾರ್ಟರ್ಸ್ ಮಾಡ್ತಾರೆ ಅಲ್ವಾ? ಹೌದೌದು. ಸೊ ಜಾಸ್ತಿಯಾಗಿ ಈ ಪಾರ್ಟೀಸ್ಗಳಲ್ಲಿ ಅಥವಾ ರೆಸ್ಟೋರೆಂಟ್ಗೆ ಹೋದಾಗ ಸ್ಟಾರ್ಟರ್ ಆಗಿ ತಗೊಳ್ತಾರಲ್ವಾ? ಹೌದೌದು. ಸೊ ಮನೆಯಲ್ಲಿ ಕೂಡ ನೆಂಟರು ಬಂದ್ರೆ ಇದೇ ಮಾಡ್ಲಿಕ್ಕೆ ಗೊತ್ತಿದ್ರೆ ದಿಢೀರ್ ಕೂಡ ಆಗುತ್ತೆ. ಮಾಡಬಹುದು. ಹೌದು. ಕರೆಕ್ಟ್. ಅಂಡ್ ಸ್ಪೆಷಲಿ ಕೆಲವೊಂದು ಮನೆಗಳಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಂದಿದ್ರೆ ಅದರಲ್ಲಿ ಸ್ವಲ್ಪ ಸಪರೇಷನ್ ಮಾಡಿಟ್ಟಿದ್ದಾರೆ, ಇದು ಇದಕ್ಕೆ ಇದು ಇದಕ್ಕೆ ಅಂತ ಹೇಳಿ. ಹೌದೌದೌದು. ಸ್ವಲ್ಪ ಫ್ರೈ ಆಗಬೇಕಿತ್ತು. ಓಕೆ. ಸಾಕು. ಇದಕ್ಕೆ ಪೇಸ್ಟ್ ಹಾಕ್ತೇನೆ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತೇನೆ. ಓಕೆ. ಸೊ ಇದು ರೋಸ್ಟ್ ಆಗ್ತಾ ಬರುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹೌದು. ಓಕೆ. ಕೊಡಿ. ಈ ನೀರುಳ್ಳಿ ಕೆಂಪಾಗಬೇಕಂತ ಇಲ್ಲ, ಸ್ವಲ್ಪ ಹಸಿ ಥರ ಇರಬೇಕು, ತಿನ್ಲಿಕ್ಕೆ ಒಳ್ಳೇದಾಗ್ತದೆ. ಕರೆಕ್ಟ್ ಕರೆಕ್ಟ್. ಸೊ ಹಾಫ್ ಬೆಂದ್ರು ಸಾಕಾಗುತ್ತೆ. ಹೌದೌದು. ಅಲ್ವಾ? ಕೆಲವರಿಗೆ ಇಷ್ಟ ಇರುವುದಿಲ್ಲ, ಅಂಥವರು ಸ್ವಲ್ಪ ಜಾಸ್ತಿ ಬೇಯಿಸಬಹುದು. ಓಕೆ ಓಕೆ. ಇದಕ್ಕೀಗ ಉಪ್ಪು ಹಾಕ್ತೇನೆ. ಓಕೆ. ಒಂದು ಸ್ಪೂನ್ ಕೊಡಿ ಅಂತೆ. ಉಪ್ಪು ಅದಕ್ಕೆ ಆಲ್ರೆಡಿ ಹಾಕಿದ್ದೇನಲ್ಲ, ಓಕೆ. ಅದಕ್ಕೆ ಚಿಕನ್ಗೆ ಸ್ವಲ್ಪ ಆಲ್ರೆಡಿ ಸ್ವಲ್ಪ ಉಪ್ಪಿದೆ. ಹೌದು. ಈಗ ಪೆಪ್ಪರ್ ಪೌಡ್ರು. ನಿಮಗೆ ಖಾರ ಇಷ್ಟನಾ? ಹಾ, ಖಾರ ಇಷ್ಟ, ತೊಂದರೆ ಇಲ್ಲ. ಅಂಡ್ ಅರುಣಾ ಮಸಾಲದವ್ರದ್ದು ಪೆಪ್ಪರ್ ಹಾಕಿದ ತಕ್ಷಣ ಸಮವಾಟ್ ಸ್ಪೆಷಲ್ ಆದಂತಹ ಟೇಸ್ಟ್ ಕೊಡುತ್ತೆ ಅದರಲ್ಲಿ. ಹೌದೌದು. ಅಂಡ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇದರಲ್ಲಿ ಕಲರ್ ಇಲ್ಲ, ಏನಿದೆ ಆ ಕಂಟೆಂಟ್ ಅಲ್ಲಿ ನ್ಯಾಚುರಲ್ ಕಂಟೆಂಟ್ ಆಗಿರುವಂತಹ ಹುಡಿ ಇದು. ಹೌದೌದು. ಸೊ ಅದು ಹುಡಿಯಲ್ಲಿ ಅದರ ಅರೋಮದಲ್ಲೇ ಗೊತ್ತಾಗುತ್ತೆ ಎಷ್ಟು ಪ್ಯೂರಿಟಿ ಇದೆ ಅಂತ ಹೇಳಿ. ಸಾಕು. ಇದಕ್ಕೆ ಸೋಯಾ ಸಾಸ್ ಹಾಕ್ತೇನೆ. ಓಕೆ. ಅಂಡ್ ಈ ರೀತಿ ಫಾಸ್ಟ್ ಮಾಡುವ ರೆಸಿಪೀಸ್ಗಳಂತ ಹೇಳಿದ್ರೆ ನಂಗೆ ಕೂಡ ತುಂಬಾ ಇಷ್ಟ. ದಿಢೀರಾಗಿ ಮಾಡಬಹುದಲ್ವಾ? ಹೌದೌದು. ಈಗ ಚಿಕನ್ ಹಾಕುವ. ಚಿಕನ್ ಫೈನಲಿ ಹೌದು. ಅದು ಬಾಯ್ಲ್ ಆದಂತದ್ದನ್ನೇ ರೆಡಿ ಆಗಿ ಹಾಕ್ಬಿಡೋದು ಅದಕ್ಕೆ. ಓಕೆ. ಕಲರ್ ಮಾತ್ರ ಬ್ಲ್ಯಾಕ್ ಆಗ್ತದೆ ಇದು. ಕರೆಕ್ಟ್ ಕರೆಕ್ಟ್. ಸೊ ಪೆಪ್ಪರ್ ಹಾಕಿರೋದ್ರಿಂದ ಕಲರ್ ಇಷ್ಟ, ಅದು ಬೇರೆನೇ ಆಗುತ್ತೆ. ಸೋಯಾ ಸಾಸ್ ಕೂಡ ಇದೆಯಲ್ಲ. ಹೌದು. ಡ್ರೈ ಆದ್ರೆ ಆಯ್ತು. ಓಕೆ. ಯಾಕಂದ್ರೆ ಆಲ್ರೆಡಿ ಅದು ಬೆಂದಿರುತ್ತೆ. ಹೌದು, ಚಿಕನ್ ಬೆಂದಿದೆ ಆಲ್ರೆಡಿ ಅಲ್ವಾ? ಸಾಕು. ಗ್ಯಾಸ್ ಸಾಕಾ? ಗ್ಯಾಸ್ ಓಕೆ, ಗ್ಯಾಸ್ ಆಫ್ ಮಾಡೋಣ. ಎಸ್. ಇದಾಯ್ತು. ಓಕೆ. ಸೊ ಫಾಸ್ಟ್ ಆಗೋ ಆಯ್ತು ಅಲ್ವಾ? ಹೌದು, ಖಂಡಿತ. ಎಲ್ಲ ಐಟಮ್ ಮನೇಲಿದ್ರೆ ಕರೆಕ್ಟ್ ಬೇಗ ಆಗ್ತದಲ್ಲ. ನಿಮಗೋಸ್ಕರ ಚಿಕನ್ ಪೆಪ್ಪರ್ ರೆಡಿ ಅಲ್ವಾ? ಎಸ್ ಎಸ್, ಸೂಪರ್ ಸೂಪರ್ ಸೂಪರ್. ಸೊ ನನ್ಗನಿಸುತ್ತೆ ಬೈ ಲುಕ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಬಟ್ ಟೇಸ್ಟ್ ಅಂತೂ ಇವತ್ತಂತೂ ನಾನು ವೆಯ್ಟ್ ಮಾಡಲ್ಲ, ಇವತ್ತು ಬೇಗನೆ ಟೇಸ್ಟ್ ನೋಡಿ. ಎಸ್. ಸೊ ಹಾಗಾದ್ರೆ ನೀವು ಕೂಡ ತಕೊಳ್ಳಿ ಮೇಡಮ್. ಬಿಸಿ ಬಿಸಿನೂ ಇದೆ ಅಲ್ವಾ? ಹೌದು, ಖಂಡಿತ. ತಕೊಳ್ಳಿ. ಸೊ ದಿಢೀರಾಗಿ ಚಿಕನ್ ಪೆಪ್ಪರ್ ಡ್ರೈ. ಆಹಾ, ಖಕ್ಕಾಗಿ ಪೆಪ್ಪರ್ನ ಏನು ಆ ಒಂದು ಟೇಸ್ಟ್ ಇದೆ ಚಿಕನ್ನ ಜೊತೆಗೆ ಸಖತ್ತಾಗಿ ಬ್ಲೆಂಡ್ ಕೊಡ್ತಾರೆ. ಊಟದ ಜೊತೆ ಅಂತೂ ನೀವು ಹೇಳ್ದಾಗೇನೆ ಚೆನ್ನಾಗಿ ಬರುತ್ತೆ. ಹೀಗೇನು ಸ್ಟಾರ್ಟರ್ ತನೂ ತಿನ್ಬಹುದು ಅಲ್ವಾ? ಫುಲ್ಲಾಗಿ ಈ ಪ್ಲೇಟ್ ಅಂತೂ ಖಾಲಿ ಆಗ್ಲಿಕ್ಕಿದೆ. ಆ್ಯಂಡ್ ನಂಗಂತೂ ಇಷ್ಟ ಆಯ್ತು, ನಮ್ಮ ವೀಕ್ಷಕರು ಕೂಡ ಟ್ರೈ ಮಾಡ್ಬೇಕಲ್ಲ. ಎಸ್. ಸೊ ವೀಕ್ಷಕರೇ, ನೀವು ಏನು ಮಾಡ್ಬೇಕಂತ ಹೇಳಿದ್ರೆ ಸೂಪರ್ ಆಗಿ ದಿಢೀರಾಗಿ ರೆಡಿ ಮಾಡ್ಕೊಳ್ಬೋದು. ಸೊ ಮಾಡ್ಕೊಳ್ಳೋ ವಿಧಾನ ಹೇಗೆ ನೋಡ್ಕೊಂಡು ಬನ್ನಿ. ಚಿಕನ್ ಪೆಪ್ಪರ್ ತಯಾರಿಸುವ ವಿಧಾನ: ಮೊದಲು ಕೋಳಿ ಮಾಂಸವನ್ನು ಉಪ್ಪು ಹಾಗೂ ಅರಿಶಿನ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿಟ್ಟುಕೊಳ್ಳಿ. ನಂತರ ಸ್ವಲ್ಪ ನೀರು ಹಾಕಿ ಬೇಯಿಸಿ. ಆನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ
ಹೆಚ್ಚಿದ ಈರುಳ್ಳಿಯನ್ನು ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಕರಿಮೆಣಸು ಪುಡಿ, ಸೋಯಾ ಸಾಸ್ ಹಾಕಿ ಹುರಿಯಿರಿ. ಬಳಿಕ ಬೇಯಿಸಿದ ಕೋಳಿ ಮಾಂಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಬಿಸಿ ಬಿಸಿ ಚಿಕನ್ ಪೆಪ್ಪರ್ ಸವಿಯಲು ಸಿದ್ಧ. ಎಸ್ ವೀಕ್ಷಕರೇ, ಈ ಪ್ಲೇಟ್ ಅಂತೂ ಕಂಪ್ಲೀಟ್ ಖಾಲಿ ಮಾಡಲಿಕ್ಕಿದೆ. ಯಾಕಂತ ಹೇಳಿದ್ರೆ ಸೂಪರ್ ಆಗಿ ದಿಢೀರಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಸೊ ಟ್ರೈ ಮಾಡದೆ ಕುತ್ಕೊಳ್ಬೇಡಿ. ಆ್ಯಂಡ್ ಅದ್ರ ಜೊತೆಗೆ ನೆಕ್ಸ್ಟ್ ರೆಸಿಪಿ ಕೂಡ ಇದೆ ಅಲ್ವಾ? ಸೊ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಆಫ್ಟರ್ ದ ಶಾರ್ಟ್ ಬ್ರೇಕ್ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಆ್ಯಂಡ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣ ಮಸಾಲೆಗಳು, ಮಲೈಕಾ ಹೋಮ್ ಅಪ್ಲಯನ್ಸಸ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್ ಅಂಡ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ಚಿಕನ್ ಪೆಪ್ಪರ್ ಡ್ರೈ ಅಂತೂ ಸೂಪರ್ ಆಗಿತ್ತು, ತುಂಬಾನೇ ಟೇಸ್ಟಿ ಆಗಿ ಕೂಡ ಇತ್ತು ಆ್ಯಂಡ್ ಖಡಕ್ ಆಗಿತ್ತು. ಸೊ ನೆಕ್ಸ್ಟ್ ರೆಸಿಪಿ ಹೇಳ್ಕೊಡ್ತೇನೆ ಹೇಳಿದ್ದಾರೆ. ಎಸ್ ಓಕೆ, ಸೊ ನೆಕ್ಸ್ಟ್ ಹಾಗಾದ್ರೆ ಚಿಕನ್ ಕ್ಯಾಶ್ಯೂ ಮಾಡ್ತಿದ್ದೇನೆ. ವಾ, ಒಂದಂತೂ ಚಿಕನ್ ಅಲ್ಲಿ ಚಿಲ್ಲಿ ಉಡಾಯಿಸ್ಬಿಟ್ರಿ, ಈಗ ಚಿಕನ್ ಕ್ಯಾಶ್ಯೂ ಮಾಡ್ತಾ ಇದ್ದೀರಾ. ಸೊ ನಾನಂತೂ ಇವತ್ತು ಲಕ್ಕಿ ಅಂತ ಕಾಣುತ್ತೆ. ಚಿಕನ್ ವೆರೈಟಿ ಐಟಮ್ಸ್ ನಂಗೆ ಟೇಸ್ಟ್ ನೋಡುವ ಒಂದು ಅಪರ್ಚುನಿಟಿ ಸಿಗ್ತಾ ಇದೆ, ಭಾಗ್ಯನೂ ಕೂಡ. ಸೊ ಸ್ಟಾರ್ಟ್ ಮಾಡುವ. ಚಿಕನ್ ಕ್ಯಾಶ್ಯೂ, ವಾವ್, ಹೆಸರೇ ಚೆನ್ನಾಗಿದೆ. ಇದಕ್ಕೆ ಚಿಕನ್, ಇದಕ್ಕೆ ಆಗ ಹೇಳಿದಾಗೆ ಅರಸಿನ ಮತ್ತೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ, ಮತ್ತೆ ಮೆಣಸಿನ ಪೌಡರ್ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಕೊತ್ತಂಬರಿ ಸೊಪ್ಪು, ಕ್ಯಾಶ್ಯೂ, ಆಮೇಲೆ ನೀರುಳ್ಳಿ, ತುಪ್ಪ, ಕರಿಮೆಣಸಿನ ಪೌಡ್ರು, ಮತ್ತೆ ಹುಣಸೆ ನೀರು, ಇದು ಕ್ಯಾಶ್ಯೂ, ಬೇಬಿ ಕ್ಯಾಶ್ಯೂ, ಮತ್ತೆ ಒಣಮೆಣಸು, ಕರಿಬೇವು, ಉಪ್ಪು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಓಕೆ, ಸ್ಟಾರ್ಟ್ ಮಾಡುವ ಹಾಗಾದ್ರೆ. ಹೌದು, ನನಗೆ ಫಸ್ಟಿಗೆ ಇದು ಸ್ವಲ್ಪ ಡ್ರೈ ಮಾಡ್ಲಿಕ್ಕೆ ಉಂಟು. ಓಕೆ, ಸೊ ಹಾಗಾದ್ರೆ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಹೌದು, ಓಕೆ. ಇದಕ್ಕೆ ಸ್ವಲ್ಪ ಎಣ್ಣೆ ಬೇಕಾಯ್ತಾ? ಎಣ್ಣೆ ಬೇಕಾಗುತ್ತಾ? ಸ್ವಲ್ಪ ಸಾಕು. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಹೌದು, ಸಾಕಾ? ಸಾಕು ಸಾಕು. ಓಕೆ, ಬಿಸಿ ಆಗಲಿ ಅದು. ಸೊ ನೀವು, ನನ್ಗನಿಸುತ್ತೆ ನೀವು ಹಾಗಾದ್ರೆ ಚಿಕನ್ ಅಲ್ಲಿ ಬೇರೆ ಬೇರೆ ವೆರೈಟಿ ಐಟಮ್ ಟ್ರೈ ಮಾಡ್ತಾ ಇದ್ದೀರಾ. ಅದು ಕೂಡ ಫಾಸ್ಟ್ ಆಗುವಂತ ಅಲ್ವಾ? ಖಂಡಿತ. ಎಸ್, ಚಿಕನ್ ಸುಕ್ಕ ಅದೆಲ್ಲ ಮಾಡ್ತಾ ಇರ್ತೀನಿ. ಚಿಕನ್ ಕಬಾಬ್. ಓಕೆ, ಸಾಕಲ್ಲ, ಹಾಕ್ತೇನೆ. ಸೊ ಇದೊಂದು ಎಷ್ಟು, ಒಂದು 7-8 ಸ್ವಲ್ಪ ಬೇಕಾಗುತ್ತೆ ಕಲರ್ ಬಂದು ಉದ್ದ ಮೆಣಸು. ಹೌದು. ಓಕೆ, ನಿಮ್ಗೆ ಖಾರಕ್ಕೆ ತಕ್ಕ ಹಾಕ್ಬೇಕಿದು. ಕರೆಕ್ಟ್. ಖಾರ ಕಡಿಮೆ ಆದ್ರೂ ಎಷ್ಟು ಆಲ್ರೆಡಿ ನಾವು ಮತ್ತೆ ಕೆಲವು ಪೌಡರ್ಸ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಖಾರ ಹೇಗ್ ಬೇಕು ನೋಡ್ಕೊಂಡು ಹಾಕ್ಬೇಕು ಅಲ್ವಾ? ನೀವು ಆಗ್ತಾನೆ ಮಾಡಿಕೊಟ್ಟ ಚಿಕನ್ ಪೆಪ್ಪರ್ ಇದು ಇನ್ನೂ ಖಾರ ಹೋಗಿಲ್ಲ. ಹೌದಾ? ಖಾರ ಆಯ್ತಾ? ಖಡಕ್ ಚೆನ್ನಾಗಿ ಚಿಕನ್ ಪೆಪ್ಪರ್ ಡ್ರೈ ಅಂತೂ ಸೂಪರ್ ಆಯ್ತು. ಅದು ಊಟಕ್ಕೆಲ್ಲ ಒಳ್ಳೆದಾಗುತ್ತೆ. ಹೌದು. ಸ್ವಲ್ಪ ಇದಕ್ಕೆ ಕರಿಬೇವು ಸೊಪ್ಪು ಹಾಕ್ತೇನೆ. ಓಕೆ. ತುಂಬಾ ಮಾಡುದಾದ್ರೆ ಇದು ಬೇರೆ ಬೇರೆ ರುಬ್ಬೇಕಾಯ್ತಾ? ಓಕೆ ಓಕೆ. ಇದು ಸ್ವಲ್ಪ ಅಲ್ಲ, ಅದಕ್ಕೆ ಇದಕ್ಕೆ ಹಾಕ್ಬಹುದು. ಓಕೆ. ಇನ್ ಕೇಸ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದ್ರೆ ಸಪರೇಟ್ ಮಾಡಬಹುದು. ಇದು ಆಯ್ತು. ಒಂದು ಪಾತ್ರೆಗೆ ಹಾಕುವ. ಸ್ವಲ್ಪ ಸಣ್ಣಗೆ ಹಾಕ್ಬೇಕಲ್ಲ, ಆಮೇಲೆ ರುಬ್ಬೇಕು. ಮಿಕ್ಸಿಗೆ ಹಾಕೋದಾ ಅಥವಾ ಅಲ್ಲ, ಒಂದು ಪಾತ್ರೆ ಕೊಡಿ ಹೇಳ್ತೇನೆ. ಓಕೆ, ಇದರಲ್ಲಿ ಹಾಕಿ. ಪ್ಲೇಟ್ ಕೊಡಿ. ಓಕೆನಾ? ಗ್ಯಾಸ್ ಆನ್ ಮಾಡಿ ಅಂತೆ. ಎಸ್. ನನ್ಗೊಂದು ಟ್ರೈನಿಂಗ್ ತಕೊಂಡಾಗ ಆಗ್ತಾ ಇದೆ. ಖಂಡಿತ. ಹೌದು ಹೌದು, ಒಳ್ಳೇದಲ್ಲ. ಹೌದು, ಏನೋ somewhat ಹೊಸ ಇಂಪ್ರೂವ್ಮೆಂಟ್ ಆದಾಗ ಆಗುತ್ತಲ್ಲ. ಬಟ್ ಕುಕಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗ್ತಾ ಹೋಗ್ತೇನೆ. ನಿಮ್ ತರಾನೇ ಇನ್ನು 4-5 ಜನ ಗೆಸ್ಟ್ ಬಂದು ಓಕೆ ಹೀಗ್ ಮಾಡಿ ಹೇಳಿದಾಗ ಮತ್ತೊಂದು ದಿವಸ ನಾನೇ ಕುಕಿಂಗ್ ಸ್ಟಾರ್ಟ್ ಮಾಡ್ತೇನೆ. ಹೌದು, ಒಳ್ಳೆ ವಿಷಯ. ಸ್ವಲ್ಪ ಎಣ್ಣೆ ಹಾಕಿ. ಓಕೆ, ಹಾಕುದಾ? ಹಾಕಿ, ಸ್ವಲ್ಪ ಹಾಕಿ, ತುಂಬ ಬೇಡ, ಸ್ವಲ್ಪ ಸಾಕು. ಸಾಕು. ಇದಕ್ಕೆ ನೀರುಳ್ಳಿ ಹಾಕ್ತೇನೆ. ಸ್ವಲ್ಪ ಕೆಂಪಾದ್ರೆ ಸಾಕು ಇದು. ಓಕೆ. ಇದಕ್ಕೇನೆ ನಾನು ಕ್ಯಾಶ್ಯೂ ಹಾಕ್ತೇನೆ. ಓಕೆ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಫಸ್ಟ್ ಎಲ್ಲ ಫ್ರೈ ಮಾಡ್ಕೊಳ್ಳಿಕ್ಕೆ. ಹೌದೌದು. ಓಕೆ. ತುಂಬ ಮಾಡೋದಾದ್ರೆ ನೀವು ಒಂದು 4-5 kgಗೆ ಮಾಡಿದ್ರೆ ಬೇರೆ ಬೇರೆಯಾಗಿ ರುಬ್ಬಬೇಕು. ಓಕೆ.
ಇದು ಆಯಿತು, ಗ್ಯಾಸ್ ಬಂದ್ ಮಾಡ್ತೇನೆ. ಎಸ್. ನೀವು ಇದನ್ನು ರುಬ್ಬಿ ಕೊಡಿ ಫಸ್ಟ್. ಓಕೆ. ಇದು ತಣ್ಣಗೆ ಆಯ್ತಲ್ಲ, ಸೊ ಇದಕ್ಕೆ ಹಾಕೋದಲ್ವಾ? ಹೌದೌದು. ತಗೊಳ್ಳಿ. ನೀರೆಲ್ಲ ಹಾಕ್ಲಿಕ್ಕಿದೆಯಾ? ಅಲ್ಲ, ಫಸ್ಟಿಗೆ ಈಗಲೇ ರುಬ್ಬಿ ಆಮೇಲೆ ಸ್ವಲ್ಪ ನೀರು ಹಾಕುವ. ಓಕೆ. ಆಯ್ತಲ್ಲ, ಇದೊಂದು ಬೌಲಿಗೆ ಹಾಕ್ತೇನೆ. ಓಕೆ. ಇನ್ನೊಂದು ರುಬ್ಲಿಕ್ಕೆ ಉಂಟಲ್ಲ, ಇದು ರುಬ್ಲಿಕ್ಕಿದೆಯಾ? ಹೌದೌದು. ಓಕೆ. ಹಾಂ, ಈಗ ಇದು ನನಗೆ ಪೇಸ್ಟ್ ಮಾಡಿ ಕೊಡಿ. ಓಕೆ. ಸೊ ಅದು ರುಬ್ಕೊಂಡಾದ ನಂತರ ನೆಕ್ಸ್ಟ್ ಈ ಈರುಳ್ಳಿ ಮತ್ತು ಗೋಡಂಬಿ ಕ್ಯಾಶು ಅಲ್ವಾ? ಹೌದೌದು. ಓಕೆ. ಇದಕ್ಕೆಲ್ಲ ನೀರೆಲ್ಲ ಏನು ಹಾಕ್ಲಿಕ್ಕಿಲ್ಲ, ಪೇಸ್ಟ್ ತರ? ಹಾಂ, ನೀರು ನೋಡಿ ಹಾಕೋ, ಬೇಕಾದ್ರೆ ನೀರು ಹಾಕ್ಲಿಕ್ಕಿಲ್ಲ. ಓಕೆ. ನೀವು ನನಗೆ ಗ್ರೈಂಡ್ ಮಾಡಿ ಕೊಡಿ, ನಾನು ಚಿಕನನ್ನು ಬೇಯಿಸ್ಬೇಕು. ಸರಿ. ಓಕೆ. ಸೊ ಗ್ಯಾಸ್ ಕೂಡ ಹಚ್ಚಿ ಬಿಡುವಾಗಲ್ಲ? ಹೌದೌದು. ಓಕೆ. ಆಯಿಲ್ ಬೇಕಾಗುತ್ತಾ? ಹೌದೌದು, ಸ್ವಲ್ಪ ಕೊಡಿ. ಸೊ ಸ್ವಲ್ಪ ಸಾಕು. ವಿಟಮಿನ್ ಎ ಡಿ ಇರುವಂತಹ ಸನ್ ಪ್ರೀಮಿಯಂ ಸಾಕು. ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಲ್ಲ? ಸಾಕು ಸಾಕು. ಓಕೆ. ಚಿಕನ್ ನೋಡಿ, ಒಂದು ನಿಮಿಷ ಚಿಕನ್ ಹಾಕ್ತೇನೆ. ಸೊ ಇದನ್ನು ಕೂಡ ಹಾಗೆ ರೋಸ್ಟ್ ಮಾಡ್ಕೊಳ್ಳೋದು ಒಂಥರ? ಅಲ್ಲ, ಬೇಯಿಸೋದು ಇದು. ಬೇಯಿಸೋದು. ಓಕೆ. ಸೊ ಇದು ಕೂಡ ಅದರಲ್ಲಿ ಬೇಯಲಿಕ್ಕೆ ಬಿಡ್ಬೇಕಾ ಅಥವಾ ನೀರು ಬೇಕಾಗುತ್ತಾ? ನೀರು ಸ್ವಲ್ಪ ಹಾಕುವ. ಹಾಕುದಾ? ಸ್ವಲ್ಪ ಹಾಕುವ. ಇದಕ್ಕೆ ಹಾಕಿ ಬೌಲಿಗೆ. ಹಾಂ, ಸಾಕು ಸಾಕಲ್ಲ? ಹಾಂ. ಸೊ ನೀವು ಬೇಯಿಸ್ತಾ ಇರಿ, ನಾನು ನಿಮ್ಗೆ ಇದು ಪೇಸ್ಟ್ ಮಾಡಿ ಆಯ್ತು ಆಯ್ತು ಆಯ್ತು. ಓಕೆ. ಓಕೆ. ಇದು ರೆಡಿ ಆಯ್ತು ಹಾಗಾದ್ರೆ. ಹಾಂ, ಇದು ಸ್ವಲ್ಪ ಬೇಯಬೇಕು. ಓಕೆ. ಸೊ ನೀವು ಇದು ಮ್ಯಾರಿನೇಟ್ ಇಟ್ಕೊಂಡಾಗ ಏನೆಲ್ಲ ಇದಕ್ಕೆ ಮಿಕ್ಸಿಂಗ್ ಹಾಕಿ? ಇದಕ್ಕೆ ಉಪ್ಪು ಮತ್ತೆ ಅರಿಶಿನ ಪೌಡರ್ ಅಷ್ಟೇ? ಹೌದು. ಓಕೆ. ಉಪ್ಪು ಮತ್ತು ಮತ್ತೆ ಟರ್ಮರಿಕ್ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ. ಚಿಲ್ಲಿ ಪೌಡರ್. ಓಕೆ. ಇದು ಆಯಿತು, ಬೆಂದಿದೆ. ಪ್ಲೇಟಿಗೆ ಹಾಕ್ತೇನೆ. ಓಕೆ. ಸೊ ಇದನ್ನು ಹಾಗಾದ್ರೆ ಬೆಂದ ನಂತರ ಸಪರೇಟ್ ಆಗಿ ಇಡ್ಬೇಕು. ಹೌದು, ಸ್ವಲ್ಪ ಕೆಲಸ ಉಂಟು ಇನ್ನು ಸ್ವಲ್ಪ. ಗ್ಯಾಸ್ ಆನ್ ಮಾಡಿ. ಓಕೆ. ಇದಕ್ಕೆ ಗೀ ಹಾಕ್ತೇನೆ. ಓಕೆ. ಸ್ಪೂನ್ ಕೊಡಿ. ನನಗೆ ಒಂದೊಂದು ಪೌಡರ್ ಕೊಡ್ಬೇಕು ಈಗ ನೀವು. ಪೌಡರ್ ಬೇಕಾಗುತ್ತಾ? ಯಾವ್ದು ಬೇಕು ನಿಮಗೆ ಫಸ್ಟ್? ಜೀರಾ ಪೌಡರ್. ಓಕೆ. ಸೊ ಅರುಣಾದವರ ಜೀರಿಗೆ ಹುಡಿ ಹೌದು. ಹಾಕುದಾ? ಹಾಂ, ಹಾಕಿ ಸ್ವಲ್ಪ ಹಾಕಿ. ಓಕೆ. ಆಮೇಲೆ ಕೊತ್ತಂಬರಿ ಪೌಡರ್ ಕೊಡಿ. ಸೊ ನಮ್ಮ ಟ್ರೈ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲದವರ ಕೊತ್ತಂಬರಿ ಹುಡಿ ಸಾಕು. ಆಮೇಲೆ ಗರಂ ಮಸಾಲ ಪೌಡರ್ ಕೊಡಿ. ಸೊ ಎಲ್ಲ ಪದಾರ್ಥ ಎಲ್ಲ ದಿಢೀರ್ ರೆಡಿ ಆಗಲಿಕ್ಕೆ ಇದು ಬಹಳ ಹೆಲ್ಪ್ ಬೀಳುತ್ತೆ. ಹಾಂ, ಸಾಕು. ಸಾಕಾ? ಹಾಂ, ಸಾಕು. ಆಮೇಲೆ ನಾನು ಹಾಕ್ತೀನಿ ಕರಿಮೆಣಸಿನ ಪೌಡರ್ ಉಂಟು. ಓಕೆ. ಸೊ ನೀವು ಮನೆಯಲ್ಲಿ ಸ್ಪೂನ್ ಕೊಡಿ. ಈ ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡೋದ್ರಿಂದ ಅರುಣಾದವ್ರದ್ದು ಅದನ್ನ ಇಟ್ಕೊಂಡು? ಹಾಂ, ಹೌದೌದು, ಖಂಡಿತ ಒಳ್ಳೇದಾಗ್ತದಲ್ಲ. ಹೌದು. ಸ್ವಲ್ಪ ಮಿಕ್ಸ್ ಆಗಲಿ. ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತೇನೆ. ಓಕೆ. ಆಗ ರುಬ್ಬಿಟ್ಟ ಪೇಸ್ಟ್ ಉಂಟಲ್ಲ, ಓಕೆ, ಅದಾಗ್ತೇನೆ. ಸೊ ಒಂದೊಂದೇ ಇಂಗ್ರೀಡಿಯೆಂಟ್ ಆಡ್ ಆದಾಗ ಅದರ ಒಂದು ಹೌದು, ಫ್ಲೇವರ್ಡ್ ಅರೋಮಾ ಬರುತ್ತೆ. ಬರ್ತಾ ಉಂಟಲ್ಲ. ಹೌದು. ಈಗ ಇನ್ನೊಂದು ಪೇಸ್ಟ್ ಉಂಟಲ್ಲ, ಅದಾಗ್ತದೆ. ಕ್ಯಾಶು ಮತ್ತು ಈರುಳ್ಳಿದು ಪೇಸ್ಟ್. ಹೌದೌದು. ಓಕೆ.
ಸೊ ಇದು ಆ್ಯಡ್ ಆದಾಗ ಸ್ವಲ್ಪ ಇದರ ಕಲರೇ ಸ್ವಲ್ಪ ಟೆಕ್ಸ್ಚರ್ ಚೇಂಜ್ ಆಗುತ್ತೆ. ಹೌದೌದು. ಕರೆಕ್ಟ್. ಸ್ವಲ್ಪ ಉಪ್ಪು ಹಾಕ್ತೇನೆ, ಒಂದು ನಿಮಿಷ. ಸ್ಪೂನ್ ಕೊಡಿ. ಈಗ ಸ್ವಲ್ಪ ಹುಣಸೆ ನೀರು. ಓಕೆ. ಸೊ ಇದು ಬೇಸಿಕ್ ಆಗಿ ಮಸಾಲಾವನ್ನು ಫಸ್ಟೇ ರೋಸ್ಟ್ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಂಡು. ಹೌದೌದು. ಓಕೆ. ಸೊ ಮೇನ್ ಇಂಗ್ರೀಡಿಯೆಂಟ್ಸ್ಗಳು ಎಲ್ಲ ಮಿಕ್ಸಪ್ ಆಗಿ ಮಸಾಲದಲ್ಲಿರುತ್ತೆ ಅಲ್ವಾ? ಸೊ ಈ ಮಸಾಲ ಏನಿದೆ ಅದಕ್ಕೆ ಚಿಕನ್ಗೆ ಆ್ಯಡ್ ಆದಾಗ ಅದರ ಟೇಸ್ಟೆಡ್ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹೌದು. ಈಗ ಚಿಕನ್ ಹಾಕುವ. ಓಕೆ. ಸೊ ಚಿಕನ್ ಆಲ್ರೆಡಿ ಬೆಂದಿದೆ. ಹೌದೌದು. ಓಕೆ. ಸೊ ಮಧ್ಯಾಹ್ನ ಊಟಕ್ಕಂತೂ ಅಥವಾ ಸಂಜೆ ಡಿನ್ನರಿಗೆ ಹೀಗೆ ಸುಮ್ಮನೆ ಸ್ಟಾರ್ಟರ್ ಥರ ತಿನ್ಲಿಕ್ಕಂತೂ ಚೆನ್ನಾಗಿರುತ್ತೆ ಅಲ್ವಾ? ಹೌದು, ಖಂಡಿತ. ಇದು ಆಗ್ತಾ ಬಂತು. ಓಕೆ. ಕೊನೆಗೊಂದು ಕ್ಯಾಶು ಒಗ್ಗರಣೆ ಕೊಡ್ಲಿಕ್ಕೆ ಉಂಟು. ಓಕೆ. ಸೊ ಅದನ್ನು ಹಾಗಾದ್ರೆ ಈ ಕಡೆ ಶಿಫ್ಟ್ ಮಾಡಿಕೊಂಡು ಅದರಲ್ಲಿ ಆ ಕಡೆ ಇಟ್ಬಿಡು ಹಾಗಾದ್ರೆ ಅಲ್ವಾ? ಹೌದು. ಓಕೆ. ಫೈನ್. ಇದು ನಾನು ತುಪ್ಪದಲ್ಲಿ ಒಗ್ಗರಣೆ ಕೊಡೋದು. ಓಕೆ. ಅಂದರೆ ಆಲ್ರೆಡಿ ಈಗ ಮಸಾಲದಲ್ಲಿ ಕ್ಯಾಶು ಗ್ರೈಂಡ್ ಮಾಡಿ ಹಾಕಿ ಆಗಿದೆ. ಹೌದು ಅಲ್ವಾ? ಹೌದು. ಇದರ ಘಮ ಅಂತೂ ಬಹಳ ಚೆನ್ನಾಗಿ ಬರ್ತವೆ. ಹೌದಲ್ಲ? ಸೂಪರ್ ಆಗಿ. ಇದು ಬೇಬಿ ಕ್ಯಾಶು. ಓಕೆ. ಇದು ಫೈನಲ್ ಗಾರ್ನಿಶಿಂಗ್. ಹೌದು. ಓಕೆ. ಅದು ಸಾಕು. ಸಾಕಾ? ಬಂದ್ ಮಾಡಿ. ಆಫ್ ಮಾಡೋದಲ್ವಾ? ಹೌದೌದು. ಓಕೆ. ಇದು ಕೂಡ ಆಯಿತು. ಓಕೆ. ಗ್ಯಾಸ್ ಬಂದ್ ಮಾಡಿ. ಸೂಪರ್. ಆಯಿತು. ಓಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಚಿಕನ್ ಕ್ಯಾಶು ನಿಮಗೋಸ್ಕರ. ಎಸ್, ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ ಆ್ಯಂಡ್ ಇದನ್ನು ಮಾಡ್ಕೊಳ್ಳೋ ವಿಧಾನ ನಮ್ಮ ವೀಕ್ಷಕರಿಗೋಸ್ಕರನೂ ಗೊತ್ತಿರಬೇಕು. ಬಟ್ ಫಸ್ಟ್ ನಾವು ಟೇಸ್ಟ್ ನೋಡುವಾಗ, ಯಾಕಂತ ಹೇಳಿದ್ರೆ ಬಿಸಿ ಮಾಡಿ ಕೊಟ್ಟಿದ್ರೆ ಅಂದ ತಕ್ಷಣ ಟೇಸ್ಟ್ ನೋಡಲೇಬೇಕಾಗುತ್ತೆ. ಆ್ಯಂಡ್ ಆಗದಂತೂ ಸೂಪರ್ ಆ್ಯಂಡ್ ಊಪರ್ ಆಗಿತ್ತು. ಆ್ಯಂಡ್ ಇದು ಟೇಸ್ಟ್ ನೋಡಲೇಬೇಕು, ಯಾಕಂದರೆ ಕ್ಯಾಶು ಎಲ್ಲ ಹಾಕಿ ಕಮ್ಮಂತ ಅನಿಸ್ತಾ ಇದೆ. ಸೊ ಬಿಸಿಯಾಗೂ ಇದೆ ಅಲ್ವಾ? ಆಹಾ, ಖಡಕ್ಕಾಗಿ ಏನು ಕ್ಯಾಶು ಹಾಕಿದ್ದೀರಾ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಆ್ಯಂಡ್ ಯೂಶ್ವಲಿ ನಾವು ಚಿಕನ್ ಸುಕ್ಕ ಅಥವಾ ಬೇರೆ ಬೇರೆ ಚಿಕನ್ ಇದು ಐಟಮ್ಸ್ ತಿಂದಿರ್ತೇವೆ. ಇದರಲ್ಲಿ ಪ್ಲಸ್ ಪಾಯಿಂಟ್ ಇದರಲ್ಲಿರುವಂತಹ ಕ್ಯಾಶು. ಸೊ ಅದರ ಮಸಾಲ ಜೊತೆ ಪ್ಲಸ್ ಆ ಕ್ಯಾಶು ತರಿತರಿಯಾಗಿ ಸಿಗುತ್ತಲ್ವಾ, ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಊಟಕ್ಕೆ ಸುಮ್ಮನೆ ಹೀಗೂ ತಿನ್ಲಿಕ್ಕೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ನಮ್ಮ ವೀಕ್ಷಕರ ಹತ್ರ ಕೂಡ ಅದೇ ಹೇಳೋದು, ಸೂಪರ್ ಆಗಿದೆ. ಯುನೀಕ್ ಸ್ಟೈಲಲ್ಲಿ ಚಿಕನ್ ವಿತ್ ಕ್ಯಾಶು ಸೂಪರ್ ಆಗಿ ರೆಡಿ ಮಾಡಿಕೊಟ್ಟಿದ್ದಾರೆ. ಸೊ ಮಾಡ್ಕೊಳ್ಳುವ ವಿಧಾನ ಹೇಗೆ ನೋಡ್ಕೊಂಡು ಬನ್ನಿ. ಚಿಕನ್ ಕ್ಯಾಶ್ಯೂ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಒಣಮೆಣಸು, ಕರಿಬೇವನ್ನು ಹುರಿದಿಟ್ಟುಕೊಳ್ಳಿ. ನಂತರ ಹೆಚ್ಚಿದ ಈರುಳ್ಳಿ, ಗೋಡಂಬಿ ಸೇರಿಸಿ ಕೆಂಪಗಾಗುವವರೆಗೂ ಹುರಿಯಿರಿ. ಆನಂತರ ಒಣಮೆಣಸನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಅದೇ ರೀತಿ ಈರುಳ್ಳಿ, ಗೋಡಂಬಿಯನ್ನು ರುಬ್ಬಿಟ್ಟುಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಅರಿಶಿನ ಪುಡಿ, ಮೆಣಸಿನ ಪುಡಿ, ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸವನ್ನು ಬೇಯಿಸಿಕೊಳ್ಳಿ. ಬಳಿಕ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಕರಿಮೆಣಸು ಪುಡಿಯನ್ನು ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿದ ಮಸಾಲೆ, ಈರುಳ್ಳಿ ಗೋಡಂಬಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು
ಹುಣಸೆ ರಸ ಹಾಕಿ ಹುರಿದು ಬೇಯಿಸಿ. ಮಸಾಲೆ ಬೆಂದ ನಂತರ ಬೇಯಿಸಿದ ಕೋಳಿ ಮಾಂಸ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿ. ಕೊನೆಯಲ್ಲಿ ತುಪ್ಪದಲ್ಲಿ ಬೇಬಿ ಕ್ಯಾಶ್ಯೂವನ್ನು ಹುರಿದು ಕೋಳಿ ಮಾಂಸಕ್ಕೆ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಬಾಯಲ್ಲಿ ನೀರೂರಿಸುವ ಚಿಕನ್ ಕ್ಯಾಶ್ಯೂ ರೆಡಿ ಟು ಸರ್ವ್. ಎಸ್, ನನಗಂತೂ ಇದು ಕಂಪ್ಲೀಟ್ ಪ್ಲೇಟ್ ಖಾಲಿ ಮಾಡಲಿಕ್ಕಿದೆ. ಆ್ಯಂಡ್ ಇದನ್ನು ಕೂಡ ಬಿಡಲ್ಲ, ಯಾಕಂದರೆ ವೆಜ್ಜಲ್ಲಿ ಇದು ಕೂಡ ಎಲ್ರಿಗೂ ಫೇವ್ರೇಟ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಅಡುಗೆ ಮನೇಲಿ ಇವತ್ತು? ಸೂಪರ್ ಆಯಿತು. ನಿಮ್ಮ ಜೊತೆ ಮಾತಾಡಿ ಅಡಿಗೆ ಟೈಮ್ ಓದೋದೇ ಗೊತ್ತಾಗಿಲ್ಲ ಅಲ್ವಾ? ಸೊ ಚಿಕನಲ್ಲಿ 2 ವೆರೈಟಿ ಐಟಮ್ ಹೇಳ್ಕೊಟ್ರಿ, ನಮಗೂ ಕೂಡ ಖುಷಿ ಆಯಿತು. ಸೊ ಅದರ ಜೊತೆಗೆ ನಂಗೆ ಗೊತ್ತಿದೆ ನಿಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ನೀವು ಯೂಸ್ ಮಾಡೋದು ಕೂಡ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಅದನ್ನೇ ಯಾವಾಗಲೂ ಯೂಸ್ ಮಾಡ್ತಾ ಇರಿ. ಅವರ ಕಡೆ ಒಂದು ಸಣ್ಣ ಆ್ಯಂಡ್ ಸ್ಪೆಷಲ್ ಆಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಊಟದ ಜೊತೆ ಸ್ಪೆಷಲ್ ಆಗಿ ಏನಾದರೂ ಗೋಧಿ ಹಿಟ್ಟಲ್ಲಿ ಏನಾದರೂ ಮಾಡ್ತೀರಂತಾದರೆ ಸನ್ ಪ್ರೀಮಿಯಂ ಆಟ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಆ್ಯಂಡ್ ಶಶಿ ಅವರ ಹೊಸತಾಗಿ ನಾನು ಆಗಲೇ ಹೇಳ್ತಾ ಇದ್ದೆ, ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ಅವರ ಕಡೆ ಒಂದು ಸಣ್ಣ ಗಿಫ್ಟ್ ಹ್ಯಾಂಪರ್. ಆ್ಯಂಡ್ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಅವರ ಕಡೆ ಒಂದು ಸಣ್ಣ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ವೀಕ್ಷಕರೇ, ವೆಜ್ ಆಗಿರಲಿ ಅಥವಾ ನಾನ್ ವೆಜ್ ಆಗಿರಲಿ, ಏನೇ ಆಗಿರಲಿ, ಬಟ್ ನಾಲ್ಗೆಗಂತೂ ಸೂಪರ್ ಆದಂಥ ರುಚಿ ಕೊಡ್ತಾ ಇರಬೇಕು. ಸೊ ಇವತ್ತಿನ ನಮ್ಮ ಅಡುಗೆ ಮನೆಯಲ್ಲಿ ಸೂಪರ್ ಆದಂಥ 2 ರೆಸಿಪಿಗಳನ್ನು ಕಲ್ತ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಹೆಲ್ದಿ ಆಗಿರುವಂತಹ ರುಚಿಯಾದಂತಹ ಅಡುಗೆ ಜೊತೆ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ಸ್ಟೇ ಟ್ಯೂನ್ ಟು ನಮ್ಮ ಟಿವಿ. ಟೇಕ್ ಕೇರ್, ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.